वेत्थ त्वं पुरुषोत्तम भूतभावन भूतेश देवदेव जगत्पते। ಓ ಪುರುಷೋತ್ತಮ, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೆ, ದೇವದೇವನೇ ಜಗತ್ಪತಿ. ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಹರೇ ಹರೇ ಕೃಷ್ಣ ಕೃಷ್ಣ. ಇವತ್ತಿನ ಕ್ಲಾಸಿನ ಲಿಂಕ್ ಹಾಕಿಲ್ಲ ಅಂತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ರಿಗೂ ಕೇಳಿಸ್ತಾ ಇದೆಯಲ್ಲ? ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇದೆ. 1 ಸೆಕೆಂಡ್. ಕ್ಲಾಸಿನ ಲಿಂಕು ಹಾಕಿಲ್ಲ ಕರೆಕ್ಟ್ ಆಗಿ, ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿರಬಹುದು. ಒಂದು ಸೆಕೆಂಡ್. ಓಕೆ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮುಂದಿನ ಭಗವಂತ ರಹಸ್ಯದಲ್ಲಿ ಅತ್ಯಂತ ರಹಸ್ಯವಾದಂತಹ ಜ್ಞಾನವನ್ನ ಕೊಡ್ತಾನೆ. ರಾಜವಿದ್ಯಾ ರಾಜಗುಹ್ಯ ಯೋಗ. ಅದರಿಂದ ಅಲ್ಲಿ ನಾವು ತಿಳ್ಕೊಂಡಿರೋದು ಏನಂದ್ರೆ, ಭಗವಂತನನ್ನ ಸಮೀಪಿಸುವುದು ಹೇಗೆ ಅವನ ಬೇರೆ ಬೇರೆ ಈ ಕರ್ಮಯೋಗ ಇರ್ಬೋದು. ಸತತಂ ಕೀರ್ತಯಂತೋ ಮಾಂ ಭಜಂತೆ ಮಾಂ ದೃಢವ್ರತಾಃ. ಯಾರು ಸತತವಾಗಿ ಕೀರ್ತನೆಯನ್ನ ಮಾಡಿ ದೃಢ ಭಕ್ತಿಯಿಂದ, ದೃಢ ಮನಸ್ಸಿನಿಂದ ನನ್ನನ್ನು ಭಜಿಸ್ತಾರೆ, ನನಗೆ ನಮಸ್ಕಾರ ಮಾಡ್ತಾರೋ ಅವರು ನನ್ನ ಹತ್ರ ಬರ್ತಾರೆ. ಇತರ ದೇವತೆಗಳನ್ನು ಪೂಜಿಸೋರು ಇತರ ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಅದರಿಂದ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀ ಮಾಂ ನಮಸ್ಕರು. ಸೊ ಅವನು ಹೇಳ್ತಾನೆ, ನನ್ನನ್ನು ಯಾವಾಗಲೂ ಸದಾಕಾಲ ಭಜಿಸ್ತಾ ಇರಬೇಕು. ಆ ರೀತಿಯಾಗಿ ನಾವು ಭಗವಂತನನ್ನ ಸೇರಬಹುದು. ಸೊ ಇವತ್ತಿನ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಭಗವಂತನೇ ಎಲ್ಲದರ ಮೂಲ,
ಎಲ್ಲದರ ಮೂಲ ಅವನು ಕೃಷ್ಣ ಅನ್ನುವಂಥದ್ದು ಗೊತ್ತಾಗುತ್ತೆ. ಭಗವದ್ಗೀತೆಯ ಒಂದು ಸಾರಾಂಶ ಈ 4 ಚತುಶ್ಲೋಕಿ ಭಗವದ್ಗೀತಾ 10.8ರಿಂದ 10.11ರಲ್ಲಿ. ಮತ್ತು ಅರ್ಜುನ ಕೇಳಿಸ್ಕೊಳ್ತಾನೆ, ನಿನ್ ಬಗ್ಗೆ ಇನ್ನೂ ಹೆಚ್ಚು ಕೇಳಬೇಕು ಅನ್ನಿಸ್ತಾ ಇದೆ, ದಯವಿಟ್ಟು ಹೇಳು ಅಂತ. ಸೊ ಆಮೇಲೆ ನಾವು ಭಗವಂತನನ್ನೇ ಎಲ್ಲ ಕಡೆ ನೋಡ್ತೇವೆ. ಅವನು ಹೇಳ್ತಾನೆ, ಕೃಷ್ಣ ತಾನು ಎಲ್ಲಿದ್ದೀನಿ ಏನು ಅನ್ನುವಂಥದ್ದನ್ನ. ಆಮೇಲೆ ಕೊನೆಯದಾಗಿ ಹೇಳ್ತಾನೆ, ಇಷ್ಟೆಲ್ಲ ನೀನು ಕೇಳಿಸ್ಕೊಂಡೆ ನನ್ನ ವೈಭವದ ಕಿಡಿಗಳ ಬಗ್ಗೆ. ಅದು ಒಂದು ಕಿಡಿ ಅಂತಾನೆ ಅವನು ಎಷ್ಟು ಹೇಳಿದ್ದಾರೆ ಅಂದ್ರೆ ಭೌತಿಕ ಪ್ರಪಂಚದ ವೈಭವದ ಬಗ್ಗೆ ಅದೆಲ್ಲ ತನ್ನ ಕಿಡಿ ಅಂತ ಹೇಳ್ತಾನೆ. ಅಂದ್ರೆ ಅದು ಸಂಕ್ಷಿಪ್ತವಾಗಿ ಪ್ರಾಮುಖ್ಯವಾದದ್ದನ್ನ ಇಲ್ಲಿ ಹೇಳ್ತಾನೆ. ಮತ್ತು ಕೊನೆಯದಾಗಿ ಹೇಳ್ತಾನೆ, ಇದೆಲ್ಲ ಯಾಕೆ, ನಾನು ಇಡೀ ವಿಶ್ವವನ್ನೇ ನನ್ನ ಒಂದೇ ಅಂಶದಲ್ಲಿ ವ್ಯಾಪಿಸಿಕೊಂಡಿದ್ದೇನೆ ಅನ್ನುವಂಥದ್ದನ್ನ ಹೇಳ್ತಾನೆ. ಸೊ ಅದನ್ನ ನಾಳಿನ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ನಾವು ಅದನ್ನ ನೋಡ್ಬೋದು. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ನೋಡೋಣ ಏನು ಭಗವಂತನ ವಿಭೂತಿ ಅನ್ನುವಂಥದ್ದು. ಶ್ರೀ ಭಗವಾನುವಾಚ. ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ್ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನುವಾಚ. ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ. ಜಯ ಸಾಯಿ ಮಾತಾಜಿ. ದೇವೋತ್ತಮ ಪರಮಪುರುಷನು ಹೀಗೆಂದು ಹೇಳಿದನು, ಮಹಾಬಾಹುವಾದ ಅರ್ಜುನನ ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನು ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಹರೇ ಕೃಷ್ಣ ಪ್ರಭು. ಇನ್ನು ಉತ್ತಮವಾದ ಜ್ಞಾನವನ್ನ ಅಂದ್ರೆ ಇದು ನಡೀತಾ ಇದೆ ನಿನ್ನಿನ ಅಧ್ಯಾಯದಿಂದ ಇವತ್ತಿನ ಅಧ್ಯಾಯ. ಹೀಗೆ ಅವನು ಈ ಭಕ್ತಿ ಯೋಗದಲ್ಲಿ ಎಲ್ಲವನ್ನ ಹೇಳ್ತಾ ಇದ್ದಾನೆ. ಸೊ ಅದರಿಂದ ಇವತ್ತು ಇನ್ನು ಉತ್ತಮವಾದಂತಹ ಜ್ಞಾನವನ್ನು ಅವನಿಗೆ ಕೊಡ್ತಾ ಇದ್ದಾನೆ. ಯಾಕೆ? ಅರ್ಜುನ ಅವನಿಗೆ ಪ್ರಿಯನಾದವ. ಅರ್ಜುನ ನರನಾರಾಯಣರು ಅಂತ ನಾವು ಅವರನ್ನ ಕರಿತೇವೆ ಅಲ್ವಾ, ಕೃಷ್ಣ ಅರ್ಜುನರನ್ನ. ಅವನು ಪಾಂಡವರಲ್ಲಿ ನಾನು ಅರ್ಜುನ ಅಂತ ಇವತ್ತಿನ ಅಧ್ಯಾಯದಲ್ಲಿಯೇ ಹೇಳ್ತಾನೆ. ಅದರಿಂದ ಅವನು ಪ್ರಿಯನಾಗ್ತಾನೆ, ಕೃಷ್ಣನಿಗೆ ಪ್ರಿಯನಾಗ್ತಾನೆ. ಯಾಕೆಂದ್ರೆ ಅರ್ಜುನ ಕೃಷ್ಣನ ಅಂಶವನ್ನೇ ಹೊಂದಿದ್ದಾನೆ. ಅದರಿಂದ ಸೊ ಮತ್ತೆ ಇನ್ನೊಂದು ಕಾರಣ ಅಂದ್ರೆ ಯಾವಾಗಲೂ ಅವನಿಗೆ ವಿಧೇಯನಾಗಿರ್ತಾನೆ, ಅವನ ಆಪ್ತ ಗೆಳೆಯನಾಗಿರ್ತಾನೆ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಹೀಗೆ ದುರ್ಯೋಧನ ಮತ್ತೆ ಅರ್ಜುನರಿಬ್ರು ಹೋದಾಗ ದುರ್ಯೋಧನ ಮೊದಲು ಹೋಗ್ತಾನೆ. ಆದ್ರೆ ಸಿಂಹಾಸನ ಇರುತ್ತೆ, ನಾನು ರಾಜ್ಕುಮಾರ, ನಾನು ಯಾಕೆ ಈ ಕಡೆ ಕುತ್ಕೋಬೇಕು ಅಂತ ಅವನು ಸಿಂಹಾಸನದ ಮೇಲೆ ಕುಳಿತುಕೊಳ್ತಾನೆ. ಆದ್ರೆ ಅರ್ಜುನ ಬರ್ತಾನೆ, ಆಮೇಲೆ ಸುಮ್ಮನೆ ಹೋಗಿ ಅವನು ಭಗವಂತನ ಪಾದ ಕಮಲದ ಹತ್ರ ಹೋಗಿ ಕುಳಿತುಕೊಳ್ತಾನೆ. ಭಗವಂತ ಹೇಳ್ತಾನೆ, ಅವನಿಗೆ ಗೊತ್ತಿದೆ ಇದೆಲ್ಲ ಕೃಷ್ಣನ ನಾಟಕ, ಅವನಿಗೆ ಗೊತ್ತಿದೆ. ಅರ್ಜುನನ ಮೊದಲು ನೋಡಿ, ಅರ್ಜುನ ನಿನಗೆ ಏನ್ ಬೇಕು ಅಂತ ಕೇಳ್ತಾನೆ. ಮತ್ತೆ ಹೇಳ್ತಾನೆ, ತಾನು ಯುದ್ಧ ಮಾಡುವುದಿಲ್ಲ, ತಾನು ಶಸ್ತ್ರ ಹಿಡಿಯುವುದಿಲ್ಲ. ಅದರಿಂದ ಅರ್ಜುನ ಹೇಳ್ತಾನೆ, ನೀನಿದ್ರೆ ಸಾಕು ನಮಗೆ ಅಂತ. ಆಗ ದುರ್ಯೋಧನಿಗೆ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಕೃಷ್ಣ ಏನು ಯುದ್ಧ ಮಾಡುವುದಿಲ್ಲ, ಅವನ್ನ ನಮ್ಮ ಸೈಡಿಗೆ ತಗೊಂಡು ನಾವೇನ್ ಮಾಡೋದು, ಅವನ ಸೈನ್ಯ ಸಿಗತ್ತಲ್ಲ, ನಾರಾಯಣಿ ಸೈನ್ಯ. ಸೊ ಆ ನಾರಾಯಣಿ ಸೈನ್ಯ, ಅದಕ್ಕೆ ಯಾವುದನ್ನು ಆಲೋಚನೆ ಮಾಡದೆ ಅರ್ಜುನ ಅಲ್ಲಿ ಕೃಷ್ಣನನ್ನೇ ನೀನಿದ್ರೆ ಸಾಕು ಅನ್ನುವಂತಹದ್ದು ಒಂದು ಇದನ್ನ ಅವನ ಹತ್ರ ಕೇಳ್ಕೊಳ್ತಾನೆ. ಸೊ ಅರ್ಜುನ ಅನ್ನುವಂಥವನು ಅವನಿಗೆ ಪ್ರಿಯನಾಗಿರೋದನ್ನ ಅವನು ಹೇಳ್ತಾ ಇದ್ದಾನೆ, ನಾನು ನಿನಗೆ ಇಂತಹ ಜ್ಞಾನವನ್ನ ಇನ್ನು ಕೊಡ್ತೇನೆ ಅನ್ನುವಂಥದ್ದು. ನಮೇ ವಿಧುಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ. ಕೆ ಸರಳಾ ಮಾತಾಜಿ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಹರಿಯರು. ಏಕೆಂದರೆ ಎಲ್ಲಾ ರೀತಿಯಲ್ಲಿಯೂ ನಾನಾ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅವನು ಯಾರು ಅನ್ನುವಂಥದ್ದನ್ನ, ಯಾಕೆ ನಾವು ಕೃಷ್ಣನ ಭಕ್ತಿಯನ್ನ ಮಾಡಬೇಕು. ಕೃಷ್ಣ ಭಕ್ತಿ ಎಲ್ಲಾ ದೇವತೆಗಳಿಗೆ ಮಾಡಿದ ಭಕ್ತಿ ಆಗತ್ತೆ. ಒಂದು ಕೃಷ್ಣನ ಭಕ್ತಿ ನಾವು ಬೇರೆ ಬೇರೆ ರೀತಿಯಾಗಿ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಅವನು ಹೇಳ್ತಾನೆ ಅಂದ್ರೆ, ದೇವತೆಗಳಿಗಾಗಲಿ ಮಹರ್ಷಿಗಳಿಗಾಗಲಿ ಅವನ ಮೂಲವನ್ನ ಅರಿಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಯಾರೂ ಅವನಕ್ಕಿಂತ ಮೊದಲು ಹುಟ್ಟಿಲ್ಲ,
ಅದರಿಂದ ಯಾರು ಅವನ ಮೂಲವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಈಗ ಹೇಗೆ ನಾವು ನಮ್ಮ ವಂಶ ಅಂದ್ರೆ ನಮ್ಮ 3 ಅಥವಾ 4ನೇ ತಲೆಮಾರಿನವರ ಬಗ್ಗೆ ಎಲ್ಲೋ ಸ್ವಲ್ಪ ಹೇಳಿದ್ದನ್ನ ಕೇಳಿಸ್ಕೊಂಡಿರ್ಬೋದು, ಆದ್ರೆ ನಾವು ಇನ್ನೂ ಹೆಚ್ಚು ಹಿಂದೆ ಹೋಗ್ಬೇಕಂದ್ರೆ ನಮ್ಗೆ ಏನೂ ಗೊತ್ತಿಲ್ಲ ಅವ್ರ ಬಗ್ಗೆ. ಅದೇ ರೀತಿಯಾಗಿ ಕೃಷ್ಣ ಅನ್ನುವಂಥವನು ದೇವೋತ್ತಮ ಪರಮಪುರುಷ, ಅವನಿಗಿಂತ ಮೊದಲು ಯಾರೂ ಇಲ್ಲ. ಅದರಿಂದ ಅವನು ಹೇಳ್ತಾ ಇದ್ದಾನೆ ಇಲ್ಲಿ, ನಾನು ದೇವತೆಗಳೇ ಮತ್ತು ಮಹರ್ಷಿಗಳಿಗೆ ಮೂಲನು ಅನ್ನುವಂಥದ್ದನ್ನು ಅವನು ಒರಿಜಿನ್ ಅನ್ನುವಂಥದ್ದು. ಯೋ ಮಾಮಜಮನಾದಿಂಚ ವೇತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ಚೈತ್ರ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮ ಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಮತ್ತೆ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾನೆ ಅಂದ್ರೆ, ಯಾರು ಅವನನ್ನ ಭಗವಂತನ ನಾವು ಹೇಗೆ ಅರ್ಥಕೊಳ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಯಾರು ನನ್ನನ್ನು ಜನ್ಮವಿಲ್ಲದವನು ಅಂತ ಅರಿತಾರೋ ಅಂಥವರು ಖಂಡಿತವಾಗಿಯೂ ಅವರು ಬಿಡುಗಡೆಯನ್ನ ಪಡಿತಾರೆ, ಎಲ್ಲಾ ಪಾಪಗಳಿಂದ ಬಿಡುಗಡೆಯನ್ನ ಪಡಿತಾರೆ ಅನ್ನೋ ಮಾತನ್ನ ಹೇಳ್ತಾನೆ. ಅದರಿಂದ ಅವನು ಅಜ ಅಂದ್ರೆ ಜನ್ಮವೇ ಇಲ್ಲದವನು ಅಂತ, ಹುಟ್ಟದೇ ಇರುವಂಥವನು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾ ಪ್ರಜಾ. ಛಾಯಾ ರಾಮ್ ಮಾತಾಜಿ. ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ ನಾಲ್ವರು ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಹರೇ ಕೃಷ್ಣ. ಸೊ ಭಗವಂತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ನಮ್ಗೆ, ಮಹರ್ಷಯ ಸಪ್ತಪೂರ್ವೆ ಚತ್ವಾರೋ ಮನವಸ್ತು ಅಂದ್ರೆ, 1 ಸೆಕೆಂಡ್. ಸೊ ಇಲ್ಲಿ ಅವನು ನಮ್ಮ ವಂಶಾವಳಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಹೇಗೆ, ಈಗ ನಿಮ್ಗೆಲ್ಲ ಗೊತ್ತಿದೆ, ನಾವು ಎಲ್ಲ ಕಡೆ ಏನಾದ್ರು ಇದು ಮಾಡುವಾಗಲ್ಲ ನಮ್ಮ ಗೋತ್ರ ಹೇಳ್ತೇವೆ ಅಲ್ವಾ. ಪೂಜಾರಿಗಳು ಸಹಿತ ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಾರೆ. ಗೊತ್ತಿದೆ ಅಲ್ವಾ ನಿಮ್ಗೆಲ್ಲ, ಕೆಲವರಿಗೆಲ್ಲ ಗೊತ್ತಿದೆ ಅಲ್ವಾ. ಹೌದು ಹೌದು. ಈಗ ಏನಾದ್ರು ಸಂಕಲ್ಪ ಮಾಡುವಾಗ ನಾವು ಗೋತ್ರ ಹೇಳಿ ಸಂಕಲ್ಪ ಮಾಡ್ತೇವೆ. ಆ ಗೋತ್ರದಲ್ಲಿ ನಾವು ನಾರ್ಮಲಿ ಯಾರಿಗೆ ಹೇಳ್ತೇವೆ, ಯಾರ ಹೆಸರನ್ನ ತಗೊಳ್ತೇವೆ ಅಂದ್ರೆ ನಮ್ಮ ಮೂಲಕ್ಕೆ ನಾವು ಅಲ್ಲಿ ಹೋಗ್ತೇವೆ. ಆ ವಂಶಾವಳಿಯ ಬಗ್ಗೆ ಭಗವಂತ ಹೇಳ್ತಾ ಇರುವಂತದ್ದು ಏನು, ಸಪ್ತ ಋಷಿಗಳು ಮತ್ತು ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು. ಎಲ್ಲಿ ನಾವು ಮೊದಲು ನಮ್ಮ ವಂಶಾವಳಿಯ ಬಗ್ಗೆ, ನಮ್ಮ ಮೂಲದ ಬಗ್ಗೆ ಹೋಗ್ಬೇಕಂದ್ರೆ ಭಗವಂತ ಹೇಳ್ತಾನೆ ಏನಂದ್ರೆ, ಹಿರಣ್ಯ ಗರ್ಭ ಅನ್ನುವಂಥದ್ದು ಅಂದ್ರೆ ಈ ಗರ್ಭೋದಕಶಾಹಿ ವಿಷ್ಣು, ಅವನ ಶಕ್ತಿಯಿಂದ ಮೊದಲು ಬ್ರಹ್ಮ ಹುಟ್ಟುತ್ತಾನೆ. ಆ ಬ್ರಹ್ಮನಿಂದ ಈ ಅಶ್ವಿನಿ ಕುಮಾರ್ ಅಥವಾ ಚತುಷ್ಕುಮಾರರು, ಅವರನ್ನ ಸನಕ, ಸನಂದ, ಸನಾತನ ಮತ್ತೆ ಸನತ್ ಕುಮಾರ ಅಂತ ಕರೀತಾರೆ, ಅವರು ಬರ್ತಾರೆ. ಆಮೇಲೆ ಬೇರೆ ಬೇರೆ ಮನುಗಳು ಬರ್ತಾರೆ. ಈಗ ವೈವಸ್ವತ ಮನು ಆಳ್ವಿಕೆಯಲ್ಲಿ ಇದ್ದಾನೆ. ಈಗ ನಾವು ಸಂಕಲ್ಪ ಮಾಡುವಾಗ ಹೇಳ್ತೇವೆ ವೈವಸ್ವತ ಮನ್ವಂತರೆ ಅಂತ. ಸೊ ಅಂತಹ ವೈವಸ್ವತವನು. ಸೊ ಆ ರೀತಿಯಾಗಿ ಬೇರೆ ಬೇರೆ ಮನುಗಳಿದ್ದಾರೆ. ಸೊ ಎಲ್ಲಾ ಮನುಗಳು ಬರ್ತಾರೆ. ಆಮೇಲೆ ಅವರನ್ನ ಈ ಟೋಟಲಿ ಸನಕ, ಸನಂದ, ಸನಾತನ ಮತ್ತೆ 4 ಮಹರ್ಷಿಗಳು. ಆಮೇಲೆ ನಾವು ಅಂದ್ರೆ ಟೋಟಲ್ ಆಗಿ ಭಗವಂತ ಏನ್ ಹೇಳ್ತಾರೆ ಅಂದ್ರೆ 25 ಮಂದಿ ಮಹರ್ಷಿಗಳು ವಿಶ್ವದ ಎಲ್ಲಾ ಜೀವಿಗಳ ಪ್ರಜಾಪತಿಗಳು ಎಂದು ಹೆಸರಾಗಿದ್ದಾರೆ. ಬೇರೆ ಬೇರೆ ಲೋಕದಲ್ಲಿ ಎಷ್ಟು ಜೀವಿಗಳಿದ್ದಾರೆ, ಎಲ್ಲಾ ಜೀವಿಗಳಿಗೆ ಮೂಲ ಯಾರು ಅಂದ್ರೆ ಈ 25 ಮಂದಿ ಮಹರ್ಷಿಗಳು. ಅದರಿಂದ ನಾವು ಈಗ ಗೋತ್ರ ಯಾಕೆ ತಗೊಳ್ತೇವೆ ಅಂದ್ರೆ ನಾವು ನಮ್ಮ ಮೂಲ ಬ್ರಹ್ಮ ಇರ್ಬೋದು, ಅಥವಾ ಅದಕ್ಕೂ ಹಿಂದೆ ಹೋದ್ರೆ ಕೃಷ್ಣ ಇದ್ದಾನೆ. ಆದ್ರೆ ನಾವು ಇಲ್ಲಿ ಈ ರೀತಿಯಾಗಿ ನೋಡ್ಬೋದು. ಅದರಿಂದ ಈ ಬ್ರಹ್ಮ ಸೃಷ್ಟಿಯಾದ ನಂತರ ಅವನು ಏನ್ ಮಾಡ್ತಾನೆ ಅಂತಂದ್ರೆ 1000 ವರ್ಷ ಅವನ ಲೆಕ್ಕದಲ್ಲಿ ಅವನು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಭಗವಂತನ ಕುರಿತಾಗಿ ತಪಸ್ಸು ಮಾಡಿ ಆಮೇಲೆ ಅವನಿಂದ ಈ ಸನಕ, ಸನಂದ, ಸನಾತನ, ಸನತ್ ಕುಮಾರ ಬರ್ತಾರೆ. ಅನಂತರ ರುದ್ರ ಬರ್ತಾನೆ, ಶಿವ.
ಅನಂತರ ಸಪ್ತ ಋಷಿಗಳು ಬರ್ತಾರೆ. ಈ ರೀತಿಯಾಗಿ ಎಲ್ಲ ಬ್ರಾಹ್ಮಣರು, ಕ್ಷತ್ರಿಯರು ಭಗವಂತನ ಶಕ್ತಿಯಿಂದ ಹುಟ್ಟಿದವರು. ಪ್ರತಿಯೊಬ್ಬ ಜೀವಿ, ಬ್ರಹ್ಮನನ್ನು ನಾವು ಪಿತಾಮಹ ಅಂತ ಹೇಳಿದರೆ, ಕೃಷ್ಣ ಬ್ರಹ್ಮನ ತಂದೆ ಆಗಿರೋದ್ರಿಂದ ಅವನನ್ನು ನಾವೇನು ಹೇಳಬೇಕು? ಅದರಿಂದ ಅವನನ್ನ ಪ್ರಪಿತಾಮಹ ಅಂದ್ರೆ ಪಿತಾಮಹನ ತಂದೆ, ಪ್ರಪಿತಾಮಹ ಅಂತ ನಾವು ಕರಿಬಹುದು ಅಂತ. ಸೊ ಇದು ನಮ್ಮ ಮೂಲಕ್ಕೆ ನಾವು ಹೋಗುವಂತಹದ್ದು. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಐಶ್ವರ್ಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಯಾರು ಭಗವಂತನ ಐಶ್ವರ್ಯವನ್ನ, ಯೋಗ ಶಕ್ತಿಯನ್ನ ಈ ರೀತಿಯಾಗಿ ತಿಳ್ಕೊಂಡಿರ್ತಾರೆ, ಅವರು ಖಂಡಿತವಾಗಿಯೂ ಅವನಲ್ಲಿ ಭಕ್ತಿಯನ್ನ ಮಾಡ್ತಾರೆ. ಅವನು ಹೇಳ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಭಗವಂತನನ್ನ ಆ ರೀತಿಯಾಗಿ ತಿಳ್ಕೊಂಡಾಗ ಮಾತ್ರ. ಅದರಿಂದ ಅವನನ್ನು ತಿಳ್ಕೊಳ್ಳಿಕ್ಕೆ ನಾವು ಫಸ್ಟ್ ಏನ್ ಮಾಡಬೇಕು? ಮೊದಲು ನಾವು ಮನಸ್ಸನ್ನು ಅವನಲ್ಲಿ ಕೇಂದ್ರೀಕರಿಸಬೇಕು. ಅವನಲ್ಲಿ ಕೇಂದ್ರೀಕರಿಸಿದ ನಂತರ ಅವನೇನ್ ಮಾಡ್ತಾನೆ? ಅವನು ನಮಗೆ ರಿವೀಲ್ ಆಗ್ತಾನೆ. ಅಂದ್ರೆ ರಿವೀಲ್ ಆಗೋದಂದ್ರೇನು? ಅವನೇ ನಮಗೆ ಅವನನ್ನು ಅರ್ಥ ಮಾಡಿಕೊಳ್ಳುವಂತ ಶಕ್ತಿಯನ್ನ ಕೊಡ್ತಾ ಹೋಗ್ತಾನೆ. ಇಲ್ಲಾಂದ್ರೆ ನಾವು ಯಾವುದನ್ನೋ, ಅಂದ್ರೆ ಭಗವಂತನನ್ನ ಈ ಭಾಗವತಂ ಅಂದ್ರೆ ಕೃಷ್ಣನ ಪೂರ್ತಿ ವಿವರಣೆ. ಭಾಗವತಂ 18,000 ಶ್ಲೋಕಗಳಿದಾವೆ, 18 ಸ್ಕಂದಗಳಿದೆ ಭಾಗವತ, ಶ್ರೀಮದ್ ಭಾಗವತಂ. ಅದನ್ನ ವ್ಯಾಸದೇವರು ಎಲ್ಲಾ ವೇದಗಳನ್ನೆಲ್ಲ, ವೇದಾಂಗಗಳನ್ನೆಲ್ಲ, ವೇದಾಂತ ಸೂತ್ರಗಳನ್ನ ಬರೆದಾದ್ಮೇಲೆ ತುಂಬಾ ದುಃಖದಲ್ಲಿ, ಅಂದ್ರೆ ಸಮಾಧಾನ ಇರುವುದಿಲ್ಲ ಅವರಿಗೆ. ಆಗ ನಾರದರು ಹೇಳ್ತಾರಂತೆ, ನೀನು ಕೃಷ್ಣನ ಕುರಿತಾಗಿ ಏನು ಬರದೇ ಇಲ್ಲ, ಅವನನ್ನ ವಿವರಿಸಿ ಬರೆ. ಸೊ ಶ್ರೀಮದ್ ಭಾಗವತಂ ಅನ್ನುವಂತಹದ್ದು ಪೂರ್ತಿ ಅವನ್ನ ಶ್ರೀಕೃಷ್ಣನ ಕೇಂದ್ರೀಕೃತವಾಗಿ ಇರುವಂತಹ ಒಂದು ಅದ್ಭುತವಾದಂತಹ ಪವಿತ್ರ ಗ್ರಂಥ ಶ್ರೀಮದ್ ಭಾಗವತಂ. ಸೊ ಅಂದ್ರೆ ನಾವೇನ್ ಹೇಳೋದಂದ್ರೆ, ಈ ಗ್ರಂಥಗಳಿಂದ ನಾವು ಏನನ್ನ ಅರ್ಥ ಮಾಡಿಕೊಳ್ಳುತ್ತೇವೆ ಅದು ನಮಗೆ ಅವನ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಆಗತ್ತೆ. ಆದ್ರೆ ಅವನು ನಮಗೆ ಯಾವ ರೀತಿಯಾಗಿ ತೋರಿಸ್ಕೊಳ್ತಾನೆ ಅದು ಅವನಿಗೆ ಬಿಟ್ಟಿದ್ದು. ಅವನು ಯಾವ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ ಅನ್ನುವಂತಹದ್ದು ಅದು ಅವನಿಗೆ. ಆದ್ರೆ ಭಕ್ತಿ ಮಾಡೋದ್ರಿಂದ ಅವನು ನಮಗೆ ಕಾಣಿಸ್ಕೊಳ್ತಾನೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹರೇ ಕೃಷ್ಣ. ಓದದೇ ಇರುವವರು ಓದಬಹುದು, ಇಲ್ಲ ಮತ್ತೆ ರಿಪೀಟ್ ಮಾಡೋಣ ಸೈಕಲ್. ಹರೇ ಕೃಷ್ಣ. ಜಯ ಸಾಯಿ ಮಾತಾಜಿ. ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ. ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಅಹಂ ಸರ್ವಸ್ಯ ಪ್ರಭವ, ಎಲ್ಲದರ ಮೂಲ ನಾನು, ಎಲ್ಲ ಅವನಿಂದ ಬರುತ್ತೆ. ಯೋ ಬ್ರಾಹ್ಮಣ ವಿದದಾತಿ ಪೂರ್ವಂ ಯೋ ವೇ ವೇದಾಂಶ ಗಾಪಯತಿ ಸ್ಮ ಕೃಷ್ಣ. ಗೋಪಾಲ ತಾಪನಿ ಉಪನಿಷತ್ನಲ್ಲಿ ಹೇಳಲಾಗಿದೆ. ಏನು? ಬ್ರಹ್ಮನಿಗೆ ವೇದದ ಜ್ಞಾನದಲ್ಲಿ ಮೊದಲು ಉಪದೇಶ ಮಾಡಿದವನು ಮತ್ತು ಭೂತಕಾಲದಲ್ಲಿ ವೇದದ ಜ್ಞಾನವನ್ನು ಪ್ರಸಾರ ಮಾಡಿದವನು ಯಾರು? ಕೃಷ್ಣ. ಆ ವೇದಗಳನ್ನ ಯಾರು ಬ್ರಹ್ಮನಿಗೆ ಕೊಟ್ಟರು? ಚತುರ್ವೇದಗಳು ಅವನಿಂದ ಬಂದತ್ತೆ. ಅದರಿಂದ ಚತುರ್ಮುಖ ಬ್ರಹ್ಮ ಅವನು ಅಲ್ವಾ? 4 ವೇದಗಳು ಹೇಗೆ ಅವನಿಂದ ಬರುತ್ತೆ? ಅದರಿಂದ ಈ ಉಪನಿಷತ್ತಿನಲ್ಲಿ, ಗೋಪಾಲ ತಾಪನಿ ಉಪನಿಷತ್ನಲ್ಲಿ ಹೇಳ್ತಾರೆ, ಇದು ಮೊದಲಿಗೆ ಇದು ಹೇಳ್ತಾರೆ ಕೃಷ್ಣನೇ ಭಗವಂತ ಅಂದ್ರೆ ಬ್ರಹ್ಮನಿಗೆ ಕೊಟ್ಟಿದ್ದು ಅನ್ನುವಂಥದ್ದು. ಹಾಗೆ ನಾರಾಯಣ ಉಪನಿಷತ್ನಲ್ಲಿ ಹೇಳಲಾಗಿದೆ, ಅಥ ಪುರುಷೋ ಹವೈ ನಾರಾಯಣೋ ಕಾಮಯತ ಪ್ರಜಾ ಸೃಜೇಯತಿ. ಅಂದ್ರೆ ಅನಂತರ ಪರಮಪುರುಷನಾದ ನಾರಾಯಣನು ಜೀವಿಗಳನ್ನ ಸೃಷ್ಟಿಸಲಿಕ್ಕೆ ಅಪೇಕ್ಷಿಸಿದನು. ಸೊ ಈಗ ಜೀವಿಗಳನ್ನ ಸೃಷ್ಟಿ ಮಾಡ್ಬೇಕನ್ನುವಂತಹ ಆಸೆ ಆಗತ್ತೆ ನಾರಾಯಣನಿಗೆ, ಅಂದ್ರೆ ಕೃಷ್ಣನಿಗೆ. ಆಮೇಲೆ ಅಲ್ಲೇ ನಾವು ಮುಂದುವರಿಸಿ ನೋಡ್ಬೋದು, ಗೋಪಾಲ ನಾರಾಯಣ ಉಪನಿಷತ್ನಲ್ಲಿ ಹೇಳ್ತಾರೆ, ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ಪ್ರಜಾಪತಿ ಪ್ರಜಾಯಂತೆ, ನಾರಾಯಣಾದ್ ಇಂದ್ರೋ ಜಾಯತೆ,
ನಾರಾಯಣಾದ್ ಅಷ್ಟವಸೋ ಜಾಯಂತೆ, ನಾರಾಯಣಾದ್ ಏಕಾದಶ ರುದ್ರ ಜಾಯಂತೆ, ನಾರಾಯಣ ದ್ವಾದಶಾದಿತ್ಯ. ಹೀಗೆ ನಾರಾಯಣನಿಂದ ಬ್ರಹ್ಮ ಬರ್ತಾನೆ, ನಾರಾಯಣನಿಂದ ಪ್ರಜಾಪತಿಗಳೂ ಸಹಿತ ಹುಟ್ಟುಕೊಳ್ತಾರೆ, ನಾರಾಯಣನಿಂದ ಇಂದ್ರನು ಹುಟ್ಟುತ್ತಾನೆ, ನಾರಾಯಣನಿಂದ ಅಷ್ಟವಸುಗಳು ಬರ್ತಾರೆ, ನಾರಾಯಣನಿಂದ ಏಕಾದಶ ರುದ್ರರು ಬರ್ತಾರೆ, ನಾರಾಯಣನಿಂದ ದ್ವಾದಶಾದಿತ್ಯರು ಬರ್ತಾರೆ. ಹೀಗೆ ನಾರಾಯಣ ಅಂದರೆ ಭಗವಂತನೇ ತನ್ನನ್ನು ತಾನು ವಿಸ್ತರಣೆ ಚತುರ್ಭುಜ ನಾರಾಯಣನಾಗಿ. ಆದರೆ ನಾರಾಯಣ ಉಪನಿಷತ್ನಲ್ಲಿ ಹೇಳಲಾಗಿದೆ ಬ್ರಹ್ಮಣ್ಯೋ ದೇವಕಿ ಪುತ್ರ, ಅಂದರೆ ದೇವಕಿಯ ಮಗನಾದ ಕೃಷ್ಣನೇ ದೇವೋತ್ತಮ ಪರಮಪುರುಷ, ಕೃಷ್ಣನೇ ದೇವೋತ್ತಮ ಪರಮಪುರುಷ. ಅದರಿಂದ ಕೃಷ್ಣ ಅವತಾರ ಅಲ್ಲ, ನಾರಾಯಣನ ಅವತಾರ ಕೃಷ್ಣ ಅಲ್ಲ, ಕೃಷ್ಣ ಅವತಾರಿ ಇಲ್ಲಿ. ಏಕೋ ವೈ ನಾರಾಯಣ ಆಸೀನ್ ನ ಬ್ರಹ್ಮ ನೀಶಾನೋ ನಾಪೋ ನಾಗ್ನಿ ಸಮೋ ನೇಮೇ ದ್ಯಾವಾ ಪೃಥಿವಿ ನ ನಕ್ಷತ್ರಾಣಿ ಸೂರ್ಯ. ಅಂದ್ರೆ ಇಲ್ಲಿ ಹೇಳಲಾಗಿದೆ ನಾರಾಯಣ ಉಪನಿಷತ್ನಲ್ಲಿ 4ನೇ ಶ್ಲೋಕ ಏನು ಹೇಳುತ್ತೆ ಅಂದ್ರೆ, ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಪುರುಷನಾದ ನಾರಾಯಣನು ಒಬ್ಬನೇ ಇದ್ದನು. ಬ್ರಹ್ಮ ಇರಲಿಲ್ಲ, ಶಿವ ಇರಲಿಲ್ಲ, ಅಗ್ನಿ ಇರಲಿಲ್ಲ, ಚಂದ್ರ ಇರಲಿಲ್ಲ, ಅಥವಾ ಆಕಾಶದಲ್ಲಿ ನಕ್ಷತ್ರಗಳಿರಲಿಲ್ಲ, ಸೂರ್ಯನಿರಲಿಲ್ಲ. ಮಹಾ ಉಪನಿಷತ್ನಲ್ಲಿಯೂ ಸಹಿತ ಶಿವನು ಪರಮಪ್ರಭುವಿನ ಈ ಮಹಾ ಉಪನಿಷತ್ನಲ್ಲೂ ಹೇಳುತ್ತೆ ಈ ಶಿವನ ಹೇಗೆ ಬರ್ತಾನೆ ಅಂತ. ಅವನು ಭಗವಂತನ ಹಣೆಯಿಂದ ಬಂದ ಅನ್ನುವಂತಹದ್ದು. ವೇದಗಳನ್ನು ನಾವು ಭಗವಂತನ ಹೀಗೆ ಮೋಕ್ಷ ಧರ್ಮದಲ್ಲಿ ಕೃಷ್ಣನ ಬಗ್ಗೆ ಹೇಳ್ತಾರೆ. ಪ್ರಜಾಪತಿಂಚ ರುದ್ರಂಚ ಅಪ್ಯಹಮೇವ ಸೃಜಾಮಿ ವೈ ತೌಹಿಮಾಂ ನವಿಜಾನೀತೋ ಮಮ ಮಾಯಾ ವಿಮೋಹಿತೋ. ಅಂದರೆ ಶಿವ ಮತ್ತು ಇತರರನ್ನು ನಾನು ಸೃಷ್ಟಿಸಿದೆ ಕೃಷ್ಣ ಹೇಳ್ತಾನೆ ಇಲ್ಲಿ ಮೋಕ್ಷ ಧರ್ಮದಲ್ಲಿ. ಏನೋ ಆದರೆ ಅವರು ನನ್ನ ಮಾಯಾಶಕ್ತಿಯಿಂದ, ಅಂದರೆ ಭಗವಂತನ ಯೋಗ ಮಾಯೆ ಅವರನ್ನು ಆವರಿಸುತ್ತೆ. ಅದರಿಂದ ಅವರ ಆ ಶಕ್ತಿಯಿಂದ ಅವರನ್ನು ನಾನು ಸೃಷ್ಟಿಸಿದೆ ಅಂತ ಅವರಿಗೆ ಗೊತ್ತಿಲ್ಲ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾನೆ. ವರಾಹ ಪುರಾಣದಲ್ಲಿ ಸಹಿತ ಭಗವಂತನ ಕೃಷ್ಣನ ಕುರಿತಾಗಿ ನಾರಾಯಣ ಪರೋದೇವ ತಸ್ಮಾತ್ ಜಾತಶ್ಚತುರ್ಮುಖಃ ತಸ್ಮಾದ್ ರುದ್ರೋ ಭವದ್ದೇವ ಸಚ ಸರ್ವಜ್ಞತಾಂ ಗತಃ. ಅಂದರೆ ನಾರಾಯಣನು ದೇವೋತ್ತಮ ಪರಮಪುರುಷ, ಅವನಿಂದ ಬ್ರಹ್ಮ ಹುಟ್ಟಿದನು, ಅವನಿಂದ ಶಿವನು ಹುಟ್ಟಿದನು ಅನ್ನುವಂಥದ್ದನ್ನು ಸಹಿತ ವರಾಹ ಪುರಾಣದಲ್ಲಿಯೂ ಸಹಿತ ಅದ್ರ ಬಗ್ಗೆ ಹೇಳಲಾಗಿದೆ. ಆದ್ರಿಂದ ಅವನು ಹೇಳ್ತಾನೇನೋ ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನ ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನ ಪೂಜಿಸುತ್ತಾರೆ ಅನ್ನೋದನ್ನ ಹೇಳ್ತಾನೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ. ಕೆ ಸರಳಾ ಮಾತಾಜಿ. ನನ್ನ ಪರಿಶುದ್ಧ ಭಕ್ತರ ಯೋಜನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುಪ್ರಿಯವನ್ನು ಆನಂದವನ್ನು ಪಡೆಯುತ್ತಾರೆ. ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಧನ್ಯವಾದಗಳು ಮಾತಾಡಿ. ಸೊ ಹೇಗೆ ಪರಿಶುದ್ಧ ಭಕ್ತರು ಏನ್ ಮಾಡ್ತಾರೆ, ಅವರಿಗೆ ಯಾವಾಗಲೂ ಕೃಷ್ಣನ ಗುಣಗಾನ ಮಾಡೋದು ಅಥವಾ ಶಾಸ್ತ್ರಗಳ ಬಗ್ಗೆ ಮಾತಾಡುವಂತಹದ್ದು, ಕೃಷ್ಣ ಏನು ಹೇಳಿದ್ದಾನೆ ಅದನ್ನ ಹೇಳುವಂತಹದ್ದು. ಯಾಕೆಂದ್ರೆ ಅಂಥವ್ರು ಬೇರೆ ಅನವಶ್ಯಕ ಚಿಟ್ಚಾಟಿಂಗ್ ಮಾಡುವುದಿಲ್ಲ, ಅನವಶ್ಯಕ ನಾವು ಗಾಸಿಪ್ಗಳನ್ನು ಮಾಡುವುದಿಲ್ಲ. ಗಾಸಿಪ್ ಮಾಡಲಿಕ್ಕೆ ಅವರಿಗೆ ಇಷ್ಟನೂ ಇಲ್ಲ, ಅಂತಹ ಸಮಯವೂ ಇಲ್ಲ. ಅದು ಎಲ್ಲ ಸಮಯವನ್ನು ಅವ್ರು ಏನು ಮಾಡ್ತಾರೆ, ಅವನಿಗೆ ಆಕರ್ಷಿತರಾಗಿ ಅವನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಅಂದರೆ ಅವನ ವಿಷಯಗಳನ್ನು ಮಾತನಾಡ್ತಾ ಬೇರೆಯವರಿಗೆ ಅವನ ಜ್ಞಾನವನ್ನು ತಿಳಿಸ ಆನಂದದಿಂದ ಇರ್ತಾರೆ. ನಿಮಗೊಂದು ಚಿಕ್ಕ ಪ್ರಭುಪಾದರ ವಿಡಿಯೋ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಅವರ ಕೀರ್ತನೆ ಹೇಗಿರ್ತಾ ಇತ್ತು ವ್ಯವಸ್ಥೆಯಲ್ಲಿ. Krishna Krishna Hare 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 Rama 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 Hare 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 Krishna 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 Hare 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 Rama Hare Krishna Krishna Hare Hare
Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Hare Krishna. ಸೊ ಇದು ಶ್ರೀಲಾ ಪ್ರಭುಪಾದರು, ಅವರಿಗೆ 70+ ವರ್ಷ, 2 ಹಾರ್ಟ್ ಅಟ್ಯಾಕ್ ಹೋಗುವಾಗ ಆಗಲೇ ಅಂಥ ಪರಿಸ್ಥಿತಿಯಲ್ಲಿ ಕೇವಲ 6-7 ವರ್ಷದಲ್ಲಿ ಒಂದು ಅದ್ಭುತ ಪ್ರಪಂಚವನ್ನೇ ತೆಗೆದಿಟ್ಬಿಡ್ತಾರೆ ಅವರು. ಯಾಕೆಂದ್ರೆ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಹೇಳಿದ್ರಂತೆ, ನನ್ನ ಸೇನಾಪತಿ ಭಕ್ತ ಒಬ್ಬ ಬರ್ತಾನೆ, ಅವನು ಹೀಗೆ ಪ್ರಪಂಚದಾದ್ಯಂತ ಈ ಭಗವಂತನ ಜ್ಞಾನವನ್ನ ಪ್ರಸರಿಸ್ತಾನೆ ಅಂತ. ಅಷ್ಟು ಸುಲಭದ ಕೆಲಸ ಅಲ್ಲ. ಶ್ರೀಲಾ ಪ್ರಭುಪಾದರಲ್ಲಿ ಹೋದಾಗ ಹಿಪ್ಪಿಗಳು ಏನು ರೋಡಲ್ಲೆಲ್ಲ ಗಾಂಜಾ ಸೇದ್ಕೊಂಡು ಇರ್ತಾ ಇದ್ರಂತೆ, ಅಂಥವರನ್ನ ಹಿಡಿದು ಅವರಿಗೆ ಭಗವದ್ ಗೀತೆಯನ್ನ ಉಪದೇಶಿಸಿ ಕೃಷ್ಣ ಅನ್ನುವಂಥದ್ದನ್ನು ಯಾರು ಅಂತ ರಿಯಲೈಸ್ ಮಾಡಿಸಿ ಅವರನ್ನ ಸನಾತನಿಗಳನ್ನ ಮಾಡಿ ಇಂತಹ ಅದ್ಭುತವಾಗಿ ಹೇಗೆ 12 ಸಲ ಇಡೀ ಪ್ರಪಂಚ ಪ್ರದಕ್ಷಿಣೆ 108 ರಾಧಾಕೃಷ್ಣರ ದೇವಸ್ಥಾನವನ್ನ ಪ್ರಪಂಚದಾದ್ಯಂತ ಅವರು ಸ್ಥಾಪಿಸ್ತಾರೆ. ಅದು ಆಗ್ಲಿಕ್ಕೆ ಕಾರಣ ಅಷ್ಟೇ, ಯಾಕೆಂದ್ರೆ ಅವರು ಒಂದು ಭಗವಂತನ ಕೈಯಲ್ಲಿ ಒಂದು ನಿಮಿತ್ತ ಮಾತ್ರರಾಗಿದ್ರು. ಅವ್ರ ಹತ್ರ ಮಾಡಿಸ್ಬೇಕಾಗಿತ್ತು, ಯಾವುದೋ ಒಂದು ದೇವಾಂಶ ಸಂಭೂತರಾಗಿ ಅವರು ಬಂದಿದ್ರಿಂದ ಇಂತಹ ಒಂದು ಸಾಧನೆ ಅವ್ರ ಹತ್ರ ಆಗ್ಲಿಕ್ಕೆ ಸಾಧ್ಯ. ನೀವು ನೋಡಿ, ಇಲ್ಲಾಂದ್ರೆ ಅಷ್ಟೊಂದು ಜನ ಕೀರ್ತನೆ ಮಾಡ್ಲಿಕ್ಕೆ ಅದು ಯಾವಾಗ ಅದು ನಾವು ನೀವು ಯಾರು ಹುಟ್ಟಿರ್ಲಿಲ್ಲ 19 early 70s ಅಲ್ಲಿ. ಅಂದ್ರೆ ನನ್ನ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಹಾಮುಪಯಾಂತಿ ತೇ. ಚೈತ್ರ ಮಾತಾಜಿ, ಹರೇ ಕೃಷ್ಣ. ಛಾಯಾರಾಮ್ ಮಾತಾಜಿ, ಹರೇ ಕೃಷ್ಣ. ನನ್ನ ಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರ ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿ ಯೋಗವನ್ನು ನಾನು ಕೊಡುತ್ತೇನೆ. ಭಗವಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ. ಅದರಿಂದ ನಾವು ನಮ್ಮ ಬುದ್ಧಿಯ ಹಿಂದೆ ನಾವು ಜಾಸ್ತಿ ಹೋಗೋದು ಬೇಡ. ನಾವು ಜಸ್ಟ್ ಭಕ್ತಿ ಮಾಡಿದರೆ ಸಾಕು, ಅಗತ್ಯವಿರುವ ಬುದ್ಧಿಯನ್ನು ಅವನು ಕೊಡ್ತಾನೆ, ಬೇರೆ ಏನು ಬೇಡ. ಧ್ರುವ ಮಹಾರಾಜನಿಗೆ ಹೇಗೆ ಆ ರೀತಿ ಆಯಿತು ಅನ್ನುವಂಥದ್ದು ನಾವು ರಿಪೀಟೆಡ್ ಆಗಿ ಆಲ್ರೆಡಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದರಿಂದ ಅಂತಹ ಬುದ್ಧಿಯನ್ನು ಭಗವಂತನ ತಾನೇ ಕೊಡ್ತಾನೆ ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ. ಅದರಿಂದ ಭಗವಂತನ ಸೇವೆಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಮುಂದುವರಿಲಿಕ್ಕೆ. ತೇಷಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಅವನು ಮಾಡ್ತಾನೆ, ಖಂಡಿತವಾಗಿಯೂ ಮಾಡ್ತಾನೆ, ಯಾವುದೇ ಸಂಶಯ ಬೇಡ. ಜಸ್ಟ್ ಹರೇ ಕೃಷ್ಣ ಮಹಾಮಂತ್ರ ಸ್ವಲ್ಪ ದಿನ ನೀವು ಜಪಿಸಿ, ಮಿನಿಮಮ್ 108 ಬಾರಿ ಆ ರೀತಿಯಾಗಿ ಮಾಡ್ತಾ ಹೋದಾಗ ಅವನ ಆ ರೀತಿಯಾಗಿ ಅವನು ಹೇಗೆ ನಮಗೆ ಮಾರ್ಗದರ್ಶನ ಮಾಡ್ತಾನೆ, ಹೇಗೆ ನಮ್ಮ ಹತ್ರ ಪಾಪ ಪ್ರಕ್ರಿಯೆಗಳಿಂದ ನಮ್ಮನ್ನ ದೂರ ಇಡ್ತಾನೆ ಅನ್ನುವಂತಹದ್ದು. ಸೊ ಅದರಿಂದ ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ಅವನು ನಾಶ ಮಾಡ್ತಾನೆ. ಯಾರಿಗೆ ವಿಶೇಷ ಅನುಕಂಪವನ್ನ ತೋರ್ತಾನೆ ಅವನು? ಯಾರು ಅವನ ಭಕ್ತರಾಗಿರ್ತಾರೆ ಅವರಿಗೆ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾ ಮೃಷಯಃ ಸರ್ವೇ ದೇವರ್ಷಿರ್ನಾರದಸ್ತತಾ ಅಸಿತೋ ದೇವಲೋ ವ್ಯಾಸಃ ತ್ವಯಂ ಚೈವ ಬ್ರವೀಷಿ ಮೇ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಐಶ್ವರ್ಯ ಮಾತಾಜಿ. ಅರ್ಜುನನು ಹೇಳಿದನು, ನೀನು ದೇವೋತ್ತಮನು, ಪರಮ ಪುರುಷ, ಪರಮಾಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ. ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಆಸಿತ, ದೇವಲ ಮತ್ತು
ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ? ಈಗ ಅವನು ಹೇಳ್ತಾ ಇದ್ದಾನೆ ಅರ್ಜುನಿಗೆ. ಈಗೆಲ್ಲ ಒಂದೆಲ್ಲ ಕೇಳ್ಕೊಂಡ್ಮೇಲೆ ಅನ್ಸತ್ತೆ, ಓ ನಾನು ಇದ್ರ ಬಗ್ಗೆ ನಾರದರು ಹೇಳಿದ್ದು, ಅಸಿತ ಹೇಳಿದ್ದು, ದೇವಲ, ವ್ಯಾಸ, ಹೀಗೆ ಮಂತಹ ಮಹರ್ಷಿಗಳೆಲ್ಲ ಭಗವಂತನ ಬಗ್ಗೆ ಹೇಳಿದ್ದನ್ನ ಅರ್ಜುನ ಕೇಳ್ಕೊಂಡಿದ್ದಾನೆ. ಈಗ ಅವ್ರು ಏನು ಹೇಳಿದ್ದಾರೋ ಅದನ್ನೆಲ್ಲ ನೀನೇ ನನಗೆ ಹೇಳ್ತಾ ಇದ್ದೀಯಾ ಅಂತ ಇಲ್ಲಿ ಅವನಿಗೆ ಶರಣಾಗತನಾಗ್ತಾನೆ. ಅವನ ಹತ್ರ ಪ್ರಾರ್ಥನೆ ಮಾಡ್ತಾನೆ ಅವನು. ಸರ್ವಮೇತದೃತಂ ಮನ್ಯೆ ಜನ್ಮ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನದಾನವ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೆ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಇಲ್ಲಿ ಹೇಳ್ತಾ ಇದ್ದಾನೆ, ಯಾರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅದನ್ನು ನಾನು ಒಪ್ಕೊಳ್ತಾ ಇದ್ದೇನೆ ಅಂತ ಅವನು ಹೇಳ್ತಾನೆ. ಯಾರಿಗೂ ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವನೇ ಪರಿಪೂರ್ಣ ಸತ್ಯ. ಅವನನ್ನು ಅರ್ಥ ಮಾಡಿಕೊಳ್ಳೋದು ಅಂದ್ರೆ ಅವನು ನಮಗೆ ಆ ಬುದ್ಧಿ ಕೊಡಬೇಕಾಗತ್ತೆ ಅಷ್ಟೇ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವ ಜಗತ್ಪತೆ. ದೇವರಾಜ್ ಪೂಜಾರಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓ ಪರಮ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ಎಲ್ಲದರ ಪ್ರಭುವೇ, ದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳೋದು, ಅವನು ಹೇಳ್ತಾನೆ ನಿನ್ನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲ. ನಿನ್ನನ್ನ ನೀಯೊಬ್ಬನೇ ನಿನ್ನ ಅಂತರಂಗ ಶಕ್ತಿಯಿಂದ ಅರ್ಥ ಮಾಡಿಕೊಳ್ಳಬಲ್ಲೆ. ಅವನ ಅಂತರಂಗ ಶಕ್ತಿ ಇದೆ. ಅಂತರಂಗ ಶಕ್ತಿಯಿಂದ ಅಂದ್ರೆ ಅದು ಯೋಗಮಾಯೆ. ಆ ಯೋಗಮಾಯೆ ಅದನ್ನು ನಾವು ಅನ್ಕವರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪರಮ ಭಕ್ತರು ಸಹಿತ ಮಾಯೆಯಲ್ಲಿಯೇ ಇರ್ತಾರೆ, ಆದರೆ ಅದು ಬೇರೆ ತರ ಮಾಯೆ. ಏಕೆ ಉದಾಹರಣೆಗೆ ಯಶೋಧೆಗೆ ವಾತ್ಸಲ್ಯ ಪ್ರೇಮದಲ್ಲಿ ಕೃಷ್ಣನ ಸೇವೆ ಮಾಡುವಂತಹದ್ದು, ಭಕ್ತಿ ಮಾಡುವಂತಹದ್ದು. ಸೊ ಅದಕ್ಕೆ, ಆದರೆ ಆ ಯಶೋಧೆಗೆ ಕೃಷ್ಣ ಮಗನಾಗಿ ಕಾಣ್ತಾನೆ ಹೊರತು ಅವನು ಪ್ರಭುವಾಗಿ ಕಾಣಿಸಲ್ಲ. ಅಲ್ಲಿ ಆ ಯೋಗಮಾಯೆ ಅನ್ನುವಂಥವಳು ಆ ಸಂಬಂಧವನ್ನ ಅಲ್ಲಿ ಕಲ್ಪಿಸಿ ಅದೇ ರೀತಿ ಅವರು ಸೇವೆ ಮಾಡುವ ಹಾಗೆ ಮಾಡ್ತಾರೆ. ಇದು ಅವನ ಲೀಲೆಗಳು, ಭಗವಂತನ ಲೀಲೆಗಳು, ಭಗವಂತನ ವ್ಯವಸ್ಥೆ. ಆ ರೀತಿಯಾಗಿ ಅವನು ಸೃಷ್ಟಿಯಲ್ಲಿ ಅಂದ್ರೆ ಲೀಲೆಗಳನ್ನೇ ಮಾಡ್ತಾ ಇರ್ತಾನೆ ಯಾವಾಗಲೂ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅವನ ಅಂತರಂಗ ಶಕ್ತಿಯಿಂದ ಅದು ಅವನಿಗೆ ಮಾತ್ರ ಗೊತ್ತಿದೆ ಹೊರತು ನಮಗೆ ಅದು ಗೊತ್ತಾಗೋದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಕಥಂ ವಿದ್ಯಾಮಹಂ ಯೋಗಿಂ ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತೋಸ್ಮಿ ಭಗವಾನ್ ಮಯಾ. ಹರೇ ಕೃಷ್ಣ. ಛಾಯಾರಾಮ್ ಮಾತಾಜಿ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿತ್ಯ ಧ್ಯಾನ ಮಾಡುವುದು ಹೇಗೆ? ಓ ದೈವೋತ್ತಮ ಪರಮ ಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಈಗ ಅವನು ಹೇಳ್ತಾನೆ ಯಾವಾಗಲೂ ಅವನನ್ನು ಧ್ಯಾನ ಮಾಡಬೇಕು ಅಂತ. ಅದಕ್ಕೆ ಯಾವ್ಯಾವ ರೂಪದಲ್ಲಿ ನಾವು ನಿನ್ನನ್ನು ಸ್ಮರಿಸಬೇಕು? ಯಾಕೆ ಧ್ಯಾನ ಅಂದ್ರೆ ಸದಾ ಹೇಗೆ ನಿನ್ನನ್ನು ನೋಡುವಂಥದ್ದು, ಎಲ್ಲ ಕಡೆ ನಿನ್ನನ್ನು ನೋಡೋದು ಹೇಗೆ ಅಂತ. ಅದಕ್ಕೆ ಅವನು ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹೇ ಶೃಣ್ವತೋ ನಾಸ್ತಿ ಮೇ ಮೃತಂ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನ್ನಿಸುತ್ತದೆ. ಅವನು ಹೇಳ್ತಾ ಇದ್ದಾನೆ ಇನ್ನೂ ಹೆಚ್ಚು ಕೇಳಬೇಕು ನಿನ್ನ ಬಗ್ಗೆ. ಅದರಿಂದ ನಿನ್ನ ಯೋಗ ಶಕ್ತಿಗಳು ಅಥವಾ ನಿನ್ನ ಸಿರಿ ಸಂಪತ್ತುಗಳು, ಅವನ ವಿಸ್ತರಣೆಗಳು ಅದು ಹೇಗಿದೆ ಈ ಇದರಲ್ಲಿ, ಭೌತಿಕ ಅಥವಾ ಆಧ್ಯಾತ್ಮಿಕ ಪ್ರಕೃತಿ ಎರಡರಲ್ಲೂ ಯಾವ ರೀತಿಯಾಗಿದೆ ಅದು, ಅದನ್ನು ನೀನು ನನಗೆ ಹೇಳು ಅಂತ ಅವನಿಲ್ಲಿ ಬೇಡ್ಕೊಳ್ತಾ ಇದ್ದಾನೆ. ಇನ್ನೂ ಕೇಳಬೇಕು ನಿನ್ನ ಬಗ್ಗೆ ಅನ್ನುವಂತಹ ಇದನ್ನು ಅವನು ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಶ್ರೀ ಭಗವಾನು ವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯ
ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಐಶ್ವರ್ಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮ ಪುರುಷನು ಈಗೆಂದನು ಆಗಲಿ. ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿಯಿಲ್ಲ. ಆದುದರಿಂದ ಪ್ರಧಾನವಾದುದನ್ನು ಮಾತ್ರ ಹೇಳುತ್ತೇನೆ. ಇಲ್ಲಿ ಭಗವಂತ ಪ್ರಧಾನವಾದದ್ದನ್ನು ಮಾತ್ರ ಹೇಳ್ತೇನೆ, ಯಾಕೆಂದ್ರೆ ಅವನ ಅನ್ಲಿಮಿಟೆಡ್, ಅವನ ವಿಸ್ತರಣೆಗಳು, ಅವನ ವಿಭೂತಿಗಳು, ಅವನ ಐಶ್ವರ್ಯಗಳು ಅದು ಯಾವುದೇ ಒಂದು ಮಿತಿಯಲ್ಲಿ ಇರುವುದಿಲ್ಲ. ಆದರೆ ಅವನು ಇಲ್ಲಿ ಪ್ರಧಾನವಾದದ್ದನ್ನ ಮಾತ್ರ ಹೇಳ್ತಾ ಇದ್ದಾನೆ. ಸೆಕೆಂಡ್, ಇಲ್ಲಿ ನಾವು ನೋಡ್ಬೋದು, ಹೀಗೆ ಅವನು ಏನ್ ಹೇಳ್ತಾ ಇದ್ದಾನೆ. ಸೊ ಆದ್ರಿಂದ ಅವನು ಹೇಳ್ತಾನೆ, ನಾನು ಎಲ್ಲರ ಜೀವಿಗಳ ಹೃದಯದಲ್ಲಿರುವಂತಹ ಪರಮಾತ್ಮ, ನಾನು ಎಲ್ಲ ಜೀವಿಗಳ ಆದಿ ಮಧ್ಯ ಅಂತ್ಯ ನಾನು ಹೇಳ್ತಾನೆ. ಅದರಿಂದ ಅವನು ಮುಂದೆ ಹೋಗಿ ಹೇಳ್ತಾನೆ, ಆದಿತ್ಯರಲ್ಲಿ ವಿಷ್ಣು ನಾನು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ ನಾನು, ಮರುತರಲ್ಲಿ ಮರೀಚಿ ನಾನು, ಮತ್ತು ನಕ್ಷತ್ರರಲ್ಲಿ ನಾನು ಚಂದ್ರ ಅನ್ನೋ ಮಾತನ್ನ ಹೇಳ್ತಾನೆ. ವೇದಗಳಲ್ಲಿ ಅವನು ಹೇಳ್ತಾನೆ, ನಾನು ಸಾಮವೇದ. ದೇವತೆಗಳಲ್ಲಿ ನಾನು ಸ್ವರ್ಗರಾಜ ಇಂದ್ರ. ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಮತ್ತು ಜೀವಿಗಳಲ್ಲಿ ನಾನು ಚೇತನ ಜೀವಾತ್ಮ ಅನ್ನುವಂಥ ಮಾತನ್ನ ಹೇಳ್ತಾನೆ. ರುದ್ರರಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ, ಮತ್ತು ಪರ್ವತಗಳಲ್ಲಿ ನಾನು ಮೇರು ಅನ್ನುವ ಮಾತನ್ನ ಹೇಳ್ತಾನೆ, ಮೇರು ಪರ್ವತ. ಪುರೋಹಿತರಲ್ಲಿ ಬೃಹಸ್ಪತಿ, ಎಲ್ಲಾ ದೇವತೆಗಳಿಗೆ ಪುರೋಹಿತ ಗುರು ಅಥವಾ ಬೃಹಸ್ಪತಿ ತಾನೇ ಅಂತ ತಿಳಿದುಕೋ ಅಂತ ಹೇಳ್ತಾನೆ. ಸೇನಾಧಿಪತಿಗಳಲ್ಲಿ ಕಾರ್ತಿಕೇಯ, ಎಲ್ಲ ಸೇನಾಧಿಪತಿಗಳು. ಈಗ ಸಾಗರಗಳಲ್ಲಿ, ಸರಸ್ಸುಗಳಲ್ಲಿ ಅವನೇ ದೊಡ್ಡ ಸಾಗರ. ಹಾಗೆಯೇ ಮಹರ್ಷಿಗಳಲ್ಲಿ ಅವನು ಹೇಳ್ತಾನೆ, ಭೃಗು ನಾನು. ಈ ವೈಬ್ರೇಷನ್ಸ್ ಏನಿದೆ, ಕಂಪನ, ಅದರಲ್ಲಿ ಓಂಕಾರ, ಓಂ ಅನ್ನುವಂಥದ್ದು ಸಹಿತ ಅವನನ್ನೇ ಸೂಚಿಸುತ್ತೆ, ಅವನೇ. ಯಜ್ಞಗಳಲ್ಲಿ ನಾನು ಜಪಯಜ್ಞ, ಇಲ್ಲಿ ಹೇಳ್ತಾನೆ ಯಜ್ಞಗಳಲ್ಲಿ ನಾನು ಜಪಯಜ್ಞ. ಅದರಿಂದ ನಾವು ಹೆಚ್ಚು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು, ಹರಿನಾಮ ಸ್ಮರಣೆಯನ್ನು ಮಾಡಬೇಕು. ಚಲಿಸದ ವಸ್ತುಗಳಲ್ಲಿ, ತಟಸ್ಥವಾಗಿರುವಂತಹ ವಸ್ತುಗಳಲ್ಲಿ ನಾನು ಹಿಮಾಲಯ ಅನ್ನೋದನ್ನ ಹೇಳ್ತಾನೆ. ಅಶ್ವತ್ಥ ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ಯಾಕೆಂದ್ರೆ ನಾವು ಹೆಚ್ಚು ಅಶ್ವತ್ಥ ವೃಕ್ಷ ಪೂಜೆಯನ್ನು ಮಾಡ್ತೇವೆ, ನಿಮ್ಗೆ ಗೊತ್ತಿದೆ. ಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ಕಪಿಲ ಮುನಿಯೂ ಸಹಿತ ಕೃಷ್ಣನ ಅವತಾರ. ಅಶ್ವಗಳಲ್ಲಿ ಈ ಅಮೃತ ಸಮುದ್ರ ಮಂಥನ ಮಾಡುವಾಗ ಬರುತ್ತಲ್ಲ ಒಂದು ಬಿಳಿ ಕುದುರೆ, ಅದನ್ನ ಉಚ್ಚೈಶ್ರವಸ್ಸು ಅಂತ ಕರೀತಾರೆ, ಆ ಕುದುರೆ ನಾನು ಅಂತ ಹೇಳ್ತಾನೆ. ಗಜೇಂದ್ರರಲ್ಲಿ, ಆನೆಗಳ ರಾಜರಲ್ಲಿ ನಾನು ಐರಾವತ. ಮತ್ತೆ ಈ ಮನುಷ್ಯರಲ್ಲಿ ಯಾರು ರಾಜನಿರ್ತಾನೆ ಅವನೇ ತಾನಾಗಿರ್ತೇನೆ ಅನ್ನುವಂಥದ್ದಾದ್ರೆ ರಾಜ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಕರ್ತವ್ಯವನ್ನ. ಆಯುಧಗಳಲ್ಲಿ ವಜ್ರಾಯುಧ, ಇಂದ್ರನ ಹತ್ರ ಇರುವಂತಹದ್ದು. ಗೋವುಗಳಲ್ಲಿ ಸುರಭಿ, ಆಕಳು. ಪ್ರಜೋತ್ಪತ್ತಿಗೆ ಕಾರಣ ಅಂದ್ರೆ ಈ ಸಂತಾನ ಮಾಡುವ ಇದಕ್ಕೆ ಅವನು ಕಂದರ್ಪ, ನಾನು ಮನ್ಮಥ ಅಂತ ಹೇಳ್ತಾನೆ, ಪ್ರೇಮ ದೇವತೆ. ಸರ್ಪಗಳಲ್ಲಿ ನಾನು ವಾಸುಕಿ ಅನ್ನುವಂಥದ್ದನ್ನು ಹೇಳ್ತಾನೆ. ಈ ಬಹು ಹೆಡೆಗಳ ನಾಗರ ಹಾವಿನಲ್ಲಿ ಅವನು ಅನಂತ ಅಂತ ಹೇಳ್ತಾನೆ, ನಾನು ಅನಂತ ಅಥವಾ ವಾಸುಕಿ. ಜಲವಾಸಿಗಳಲ್ಲಿ ವರುಣ ದೇವತೆ, ಮಳೆಗೆ ಕಾರಣ ಅವನು. ಪಿತೃಗಳಲ್ಲಿ ಅರ್ಯಮ ಅಂತ ಅವನ ಹೆಸರು. ಶಾಸನ ನಿರ್ವಹಿಸುವರಲ್ಲಿ ಯಮ, ಎಲ್ಲರಿಗೂ ಶಿಕ್ಷೆ ಕೊಡುವಂಥವನು ಯಮ, ಶಾಸನ ವಿದು. ದೈತ್ಯರಲ್ಲಿ, ರಾಕ್ಷಸರಲ್ಲಿ ಅವನು ಪ್ರಹ್ಲಾದ, ಭಕ್ತ ಪ್ರಹ್ಲಾದ. ಕ್ಷಯವನ್ನುಂಟು ಮಾಡುವುದು, ಕ್ಷಯ ಅಂದ್ರೆ ಎಲ್ಲವನ್ನ ಅಂತ್ಯಗೊಳಿಸುವಂತಹದ್ದು. ಅದಕ್ಕೆ ನಾನು ಕಾಲ, ಆ ಕಾಲನೇ ಎಲ್ಲದಕ್ಕೂ ಕಾರಣ ಅನ್ನುವಂಥದ್ದು ನಾಳಿನ ಅಧ್ಯಾಯದಲ್ಲಿ ಗೊತ್ತಾಗತ್ತೆ ನಮಗೆ. ಪ್ರಾಣಿಗಳಲ್ಲಿ ನಾನು ಸಿಂಹ, ಪಕ್ಷಿಗಳಲ್ಲಿ ನಾನು ಗರುಡ ಅನ್ನುವ ಮಾತನ್ನ ಹೇಳ್ತಾನೆ. ಆದ್ರಿಂದ ಈ ಎಲ್ಲವನ್ನ ಶುದ್ಧಗೊಳಿಸುವಂತಹ ವಾಯು ತಾನು ಅಂತ ಹೇಳ್ತಾನೆ. ಶಸ್ತ್ರಧಾರಿಗಳಲ್ಲಿ ನಾನು ರಾಮ, ಮೀನುಗಳಲ್ಲಿ ನಾನು ಮಕರ, ಮತ್ತು ಈ ಹರಿಯುವ ನದಿ ಇದೆಯಲ್ಲ ಅದರಲ್ಲಿ ನಾನು ಗಂಗಾ ನದಿ ಅನ್ನುವಂಥದ್ದನ್ನ ಹೇಳ್ತಾನೆ. ಯಾಕೆ ಗಂಗಾ ನದಿ ಪವಿತ್ರ ಅನ್ನುವಂಥ ನಾವು ತಿಳ್ಕೊಬಹುದು. ಅದರಿಂದ ಎಲ್ಲಾ ಸೃಷ್ಟಿಗಳ ನಾನೇ ಆದಿ, ನಾನೇ ಅಂತ್ಯ, ನಾನೇ ಮಧ್ಯ ಅಂತ ಹೇಳ್ತಾನೆ.
ಎಲ್ಲ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆ ಮತ್ತು ಎಲ್ಲ ತಾರ್ಕಿಕರಲ್ಲಿ ನಿರ್ಣಾಯಕ ಸತ್ಯ, ಅಂದರೆ ತಾರ್ಕಿಕ ಅಂದರೆ ಆರ್ಗ್ಯುಮೆಂಟ್ಸ್, ಅದರಲ್ಲಿ ಯಾವುದು ನಿರ್ಣಾಯಕ ಸತ್ಯವಾಗುತ್ತೋ ಅದೇ ತಾನು ಅನ್ನುವ ಮಾತನ್ನ ಹೇಳ್ತಾನೆ. ಅದರಿಂದ ನಾವು ಯಾವಾಗಲೂ ಹೇಳ್ತೀವಲ್ಲ ಕೋರ್ಟಲ್ಲಿ, ಏನು ಜಡ್ಜ್ ನಿರ್ಣಯ ಇರುತ್ತೆ ಅದು ಅಂತಿಮ ಅಂತ. ಅಕ್ಷರಗಳಲ್ಲಿ ನಾನು ಅಕ್ಷರ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ನಾನೇ ಅಕ್ಷಯವಾದ ಕಾಲ ಅನ್ನುವಂಥದ್ದನ್ನು ಹೇಳ್ತಾನೆ. ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ ಅನ್ನುವಂಥದ್ದನ್ನು ಹೇಳ್ತಾನೆ. ಸರ್ವಭಕ್ಷಕನಾದ ಮೃತ್ಯು ಅವನೇ ಆಗಿರ್ತಾನೆ. ಇನ್ನೂ ಹುಟ್ಟಲಿರುವ ಎಲ್ಲ ಉತ್ಪತ್ತಿತ್ವ, ಇನ್ನು ಬರಬೇಕಾದದ್ದು, ಮುಂದೆ ಬೆಳೆ ಬರುತ್ತೆ, ಅದರದ್ದು ಅದೆಲ್ಲ ನಾನೇ. ಮತ್ತು ಮುಖ್ಯ ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ ಸಂಪತ್ತು, ಅವರ ವಾಕ್ ಅಂದರೆ ಮಾತು ಅಥವಾ ಮತ್ತು ಅವರ ಸ್ಮೃತಿ, ಅವರ ಮೇಧಾಶಕ್ತಿ, ಅವರ ದೃಢತೆ, ಅವರ ತಾಳ್ಮೆ, ಅದು ಸಹಿತ ಕೃಷ್ಣ ಆಗಿರ್ತಾನೆ. ಆಮೇಲೆ ಸಾಮವೇದದಲ್ಲಿ ಬೃಹತ್ ಸಾಮ ಅವನು. ಈ ಕಾವ್ಯದಲ್ಲಿ ಗಾಯತ್ರಿ ಏನ್ ಮಂತ್ರ ಇದೆ, ಗಾಯತ್ರಿ ಮಂತ್ರ ಅವನು. ಮಾಸಗಳಲ್ಲಿ ಅವನಿಗೆ ಅತ್ಯಂತ ಪ್ರಿಯ ಮಾರ್ಗಶೀರ್ಷ ಮಾಸ. ಋತುಗಳಲ್ಲಿ ಅವನಿಗೆ ವಸಂತ ಋತು, ಕುಸುಮಾಕರ, ಅದು ಬಹಳ ಅವನೇ ಆಗಿರ್ತಾನೆ. ಮೋಸಗಾರರ ಜೂಜು ನಾನು. ಈ ಕೆಲವರು ಮೋಸ ಮಾಡಲಿಕ್ಕೆ ಅಂತ ಹೋದ್ರೆ ಅವರಿಗೆ ಇನ್ನೂ ದೊಡ್ಡ ಮೋಸ ಅವನು ಮಾಡ್ತಾನೆ. ತೇಜಸ್ವಿಗಳಲ್ಲಿ ತೇಜಸ್ಸು ನಾನು ಜಯ, ಎಲ್ಲಿ ಈ ಗೆಲುವು ಅನ್ನೋದಿರುತ್ತಲ್ಲ ಅದು ನಾನು ಸಾಹಸ, ಮತ್ತೆ ಅತ್ಯಂತ ಬಲಿಷ್ಠರು ಯಾರಿರ್ತಾರೆ ಅವರ ಬಲ ಸಹಿತ ಕೃಷ್ಣನೇ ಆಗಿರ್ತಾನೆ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾನೆ. ಸೊ ನಾವು ಕೃಷ್ಣನನ್ನ ಎಲ್ಲೆಲ್ಲಿ ನೋಡ್ಬೋದು. ವೃಷ್ಣಿ ವಂಶದ ವಾಸುದೇವ ಅವನು, ಅದರಲ್ಲಿ ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಷಣ ಅನ್ನೋ ಮಾತನ್ನ ಹೇಳ್ತಾನೆ. ಶಾಸನ ವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ, ಜಯವನ್ನ ಅರಸುವವರಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳ ರಹಸ್ಯವಾದ ವಿಷಯಗಳನ್ನು ಹೇಗಿಟ್ಕೊಳ್ಳೋದು ಅದರಲ್ಲಿ ನಾನು ಮೌನ ಅನ್ನೋ ಮಾತನ್ನ ಹೇಳ್ತಾನೆ. ಜ್ಞಾನಿಗಳ ಜ್ಞಾನ ಅವನಾಗಿರ್ತಾನೆ. ಅವನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ, ಎಲ್ಲದಕ್ಕೂ ಒಂದು ಮೂಲ ಬೀಜ ಇದೆಯಲ್ಲ, ಅವನು ತಾನೇ ಮೂಲ ಬೀಜ ಅನ್ನೋದನ್ನು ಹೇಳ್ತಾನೆ. ಅದರಿಂದ ಅವನು ಹೇಳ್ತಾನೆ, ತಾನಿಲ್ಲದೆ ಚರಾಚರ ವಸ್ತುಗಳು ಯಾವುದು ನಡೆಯಲಿಕ್ಕೆ, ಅದು ಇದಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಹರೇ ಕೃಷ್ಣ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯಸ್ಮಾನ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಪ್ರಭುಜಿ. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಅರ್ಜುನ ಓದಿ ಪ್ರಭುಜಿ, ಓದಿ. ಅರ್ಜುನ ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ, ನಾನಿಲ್ಲದೆ ಚರಾಚರವಾದದ್ದು ಯಾವುದು ಇರಲು ಸಾಧ್ಯವಿಲ್ಲ. ಅವನು ಹೇಳ್ತಾನೆ, ತಾನಿಲ್ಲದೆ ಯಾವುದೂ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಎಲ್ಲದಕ್ಕೂ ಮೂಲ ಅವನು, ಅಸ್ತಿತ್ವದ ಮೂಲ ಬೀಜ ಅವನೇ ಆಗಿರ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾನೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತೂದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆಯಷ್ಟೇ. ಈಗ ಅವನು ಹೇಳಿದ್ದಲ್ಲ ಏನೋ, ಅವನ ಅನಂತ ಸಿರಿಗಳ ಒಂದು ಸೂಚನೆ. ಎಷ್ಟೊತ್ತೆಲ್ಲ ಹೇಳ್ದಲ್ಲ, ಎಷ್ಟೊಂದು ಕೇಳಿಸ್ಕೊಂಡ್ವಿ ನಾವು. ನಮ್ಗೆ ಕಣ್ಣಿಗೆ ಕಾಣೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಕೃಷ್ಣನ್ ನೋಡ್ಬಿಟ್ವಿ. ಆದ್ರೆ ಅವನಲ್ಲಿ ಹೇಳ್ತಾ ಇದ್ದಾರೆ ಇದೆಲ್ಲ ಒಂದು ಸೂಚನೆ ಅಷ್ಟೇ. ಎಷ್ಟು ಇರ್ಬೋದು ಅವನ ವಿಸ್ತರಣೆಗಳು, ಅವನ ವಿಭೂತಿಗಳು. ಅದಕ್ಕಾಗಿ ನಾವು ಹೇಳೋದು, ಅವನಿಲ್ಲದೆ ಒಂದು ಹುಲ್ಕಡ್ಡಿ ಯಾಕೆ ಅಲಗಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಒಂದು ಹಂತದಲ್ಲಿ ಎಲ್ಲಾ ಚರಾಚರ ವಸ್ತುಗಳೇ ನಾನೇ ಅಂತ ಹೇಳ್ತಾನೆ ಅವನು. ನಾನು ಯದ್ಯದ್ ವಿಭೂತಿಂ ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಛಾಯಾ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿಯೇ. ಎಲ್ಲವೂ
ಅವನ ವೈಭವದ ಒಂದು ಕಿಡಿ ಅಂತ ಹೇಳ್ತಾನೆ. ಅದರಿಂದ ಅವನ ಏಕಪಾದ ವಿಭೂತಿಯೇ ಈ ಭೌತಿಕ ಪ್ರಪಂಚ, ಅವನ ತ್ರಿಪಾದ ಅಂದ್ರೆ ಮೂರು ಟೈಮ್ಸ್ ಇದರದು ಆಧ್ಯಾತ್ಮಿಕ ಪ್ರಪಂಚ. ಸೊ ಎಲ್ಲ ಅವನ ತನ್ನ ವೈಭವದಿಂದ ಬಂದಿರುವಂತಹ ಅದು ವೈಭವದ ಕಿಡಿ ಅಂತ ಹೇಳ್ತಾನೆ. ಎಲ್ಲ ಸುಂದರವಾದಂತಹ ಈ ಸೃಷ್ಟಿಯನ್ನು ನಾವು ನೋಡಿದಾಗ ಅನ್ಸತ್ತೆ ಇದಕ್ಕೆ ಅದರ ಹಿಂದಿನ ಸೃಷ್ಟಿಕರ್ತ ಯಾರು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬಹುದು. ಅಥವಾ ಬಹುನೈತೇನಂ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಅರ್ಜುನ ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಸೊ ಅವನು ಕೇಳ್ತಾ ಇದ್ದಾನೆ, ಏನು ಇಷ್ಟೆಲ್ಲ ವಿವರಣೆ ಕೇಳಿದೆಯಲ್ಲ, ಇದೆಲ್ಲ ಯಾಕೆಂದ್ರೆ ಎಲ್ಲವೂ ಅವನಲ್ಲಿಯೇ ಇದೆ. ಇಡೀ ವಿಶ್ವವನ್ನೇ ಅವನು ಧರಿಸಿದ್ದಾನೆ. ಅದು ಹೇಗೆ ಧರಿಸಿದ್ದಾನೆ ಅನ್ನೋದನ್ನ ನಾವು ನಾಳೆ ನೋಡ್ಬೋದು. ಇಲ್ಲಿಗೆ ಇವತ್ತಿನ ಈ ಅಧ್ಯಾಯ ಮುಗಿಯುತ್ತೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ನಾಳೆ ವಿಶ್ವ ರೂಪ ಸಂದರ್ಶನ ಯೋಗ. ನಾಳೆ ಅವನು ನೋಡೋಣ ಹೇಗೆ ಅವನು ಇಡೀ ವಿಶ್ವವನ್ನು ವ್ಯಾಪಿಸ್ಕೊಂಡಿದ್ದಾನೆ, ಕಾಲ ಅಂದ್ರೆ ಯಾರು ಅನ್ನುವಂಥದ್ದೆಲ್ಲ ನಾಳೆ ಹೇಳ್ತಾನೆ. ಮತ್ತೆ ಅರ್ಜುನನಿಗೆ ಅವನ ಮಾನವ ಸದೃಶ ರೂಪದ ಜೊತೆಗೆ ಚತುರ್ಭುಜ ನಾರಾಯಣ ದರ್ಶನದ ಅವನು ಸಹಿತ ಕಾಣಿಸ್ತಾನೆ ನಾಳಿನ ಅಧ್ಯಾಯದಲ್ಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಓಕೆ. ಹರೇ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ನಾವೆಲ್ಲ ಜಪಾಮಂತ್ರ ಹರೇ ಕೃಷ್ಣ ಮಹಾಮಂತ್ರ ಮಾಡೋಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲಲ್ಲ. ಓಕೆ, ನಾವೆಲ್ಲ ಜಪ ಮಾಡೋಣ ಹರೇ ಕೃಷ್ಣ ಮಹಾಮಂತ್ರವನ್ನ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ 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 ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ ಹರೇ
हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम राम हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, कृष्ण 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 हरे हरे, हरे राम 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 हरे हरे, कृष्ण 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 हरे हरे, हरे राम 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 हरे हरे, कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, कृष्ण 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 हरे हरे, हरे राम राम हरे ಹರೇ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜಯವಾಗಲಿ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಶುಭರಾತ್ರಿ. ಕೃಷ್ಣ ಗುರುಜಿ. ಹರೇ ಕೃಷ್ಣ. ನಾಳೆ ಭೇಟಿಯಾಗೋಣ, ಸೇಮ್ ಟೈಮ್. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು. ಹರೇ ಕೃಷ್ಣ ಗುರುಜಿ.